ನಮಸ್ಕಾರ. ಆರೋಗ್ಯ ಮಂಥನ ಕಾರ್ಯಕ್ರಮಕ್ಕೆ ಸ್ವಾಗತ. ಇದು ಕರ್ನಾಟಕ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಅರ್ಪಿಸುವಂಥ ಆರೋಗ್ಯ ಮಂಥನ ಕಾರ್ಯಕ್ರಮ. ಈ ದಿವಸ ನಾವು ಅಧಿಕ ರಕ್ತದ ಒತ್ತಡ ಈ ವಿಚಾರವಾಗಿ ಮಾತಾಡಲಿಕ್ಕಿದ್ದಾರೆ. ಈ ಒಂದು ವಿಚಾರದ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಡಾಕ್ಟರ್ ಅರ್ಷಿಯಾ ಅಲಿ ಅವರಿದ್ದಾರೆ. ಅವರನ್ನು ನಾನು ಪ್ರೀತಿಯಿಂದ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಿದ್ದೇನೆ. ಡಾಕ್ಟರ್ ಡಾಕ್ಟರ್ ಅರ್ಷಿಯಾ ಅಲಿ ಅವರು ಕರ್ನಾಟಕ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜಿನಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಪಂಚಕರ್ಮ ಇಲ್ಲಿ ವೈದ್ಯರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಮತ್ತು ಅವರು ಇವತ್ತು ಅಧಿಕ ರಕ್ತದ ಒತ್ತಡದ ಬಗ್ಗೆ ಮಾತನಾಡುವ ಸಂದರ್ಭದಲ್ಲಿ ಉಲ್ಲೇಖ ಮಾಡಬೇಕಾದದ್ದು ಅವರ ಉನ್ನತ ವ್ಯಾಸಂಗವನ್ನು ಅಂದರೆ ಪಿ ಜಿಯನ್ನು ಮಾಡಿರುವುದು ಕೂಡ ಈ ಒಂದು ಅಧಿಕ ರಕ್ತದ ಒತ್ತಡದ ಬಗ್ಗೆನೇ, ಅದರ ಬಗ್ಗೆ ಉನ್ನತ ಅಧ್ಯಯನ ಮಾಡಿರುವವರು. ಸೊ ಆ ಹಿನ್ನೆಲೆಯಲ್ಲಿ ಇವತ್ತು ಅವರು ಅದನ್ನು ಮಾತನಾಡಲಿಕ್ಕೆ ಕೂಡ ತುಂಬ ಅರ್ಹ ವ್ಯಕ್ತಿ ಕೂಡ ಆಗಿದ್ದಾರೆ. ಆಯುರ್ವೇದ ಹಿನ್ನೆಲೆಯಲ್ಲಿ, ಆಯುರ್ವೇದ ಶಾಸ್ತ್ರ, ಆಯುರ್ವೇದ ವೈದ್ಯಕೀಯ ಹಿನ್ನೆಲೆಯಲ್ಲಿ ಅಧಿಕ ರಕ್ತದ ಒತ್ತಡಕ್ಕೆ ಅಂದರೆ ನಾವೇನು ಸಾಮಾನ್ಯವಾಗಿ ನಮ್ಮ ಹಾಡು ಭಾಷೆಯಲ್ಲಿ ಹೇಳ್ತೇವೆ BP ಅಂತ. ಇದಕ್ಕೆ ಯಾವ ರೀತಿಯ ಚಿಕಿತ್ಸೆ, ಏನು ಪರಿಹಾರ ಮತ್ತು ಯಾವ ಕಾರಣಕ್ಕೆ ಇದು ಬರುತ್ತೆ ಅಥವಾ ಇದನ್ನು ಯಾವ ರೀತಿ ನಾವು ಅವಾಯ್ಡ್ ಮಾಡ್ಬೋದು, ಈ ಎಲ್ಲ ವಿಚಾರವಾಗಿ ಇವತ್ತು ನಾವು ಮಾತಾಡಲಿಕ್ಕಿದ್ದೇವೆ. ಡಾಕ್ಟ್ರೆ, ಸಾಮಾನ್ಯವಾಗಿ ಅಧಿಕ ರಕ್ತದ ಒತ್ತಡ ಅಂತ ಹೇಳಿದ್ರೆ ಏನು, ಅದು ಯಾವ ನೆಲೆಯಲ್ಲಿ ನೀವು ಅದನ್ನು ಅಧಿಕ ರಕ್ತದ ಒತ್ತಡ ಅಂತ ಹೇಳ್ತೀರಿ? ಇದು ಅಧಿಕ ರಕ್ತದ ಒತ್ತಡ ಅಂದರೆ ಹೈಪರ್ ಟೆನ್ಷನ್. ನಾರ್ಮಲ್ ಆಗಿ ಎಲ್ಲರಿಗೂ ಗೊತ್ತಿರುವಂಥದ್ದು ಹೈಪರ್ ಟೆನ್ಷನ್. ಇದೇನಾಗ್ತದೆ ಅಂದರೆ ಹೃದಯ ಪಂಪ್ ಆಗುವಾಗ ಹೃದಯ ಪಂಪ್ ಆಗುವಾಗ ರಕ್ತವು ರಕ್ತನಾಳಗಳ ಮೇಲೆ ಯಾವ ಪ್ರೆಷರ್ ಅನ್ನು ಬೀಳ್ತದೆ, ಲ್ಯಾಟ್ರಲ್ ವಾಲ್ಸ್ ಮೇಲೆ ಯಾವ ಪ್ರೆಷರ್ ಬೀಳ್ತದೆ, ಅದಕ್ಕೆ ರಕ್ತದ ಒತ್ತಡ ಅಂತ ಹೇಳ್ತೇವೆ. ಸೊ ಅದಕ್ಕೆ ಒಂದು ನಾರ್ಮಲ್ ವ್ಯಾಲ್ಯೂ ಇದೆ, ನಾರ್ಮಲ್ ರೇಂಜ್ ಇದೆ. ಸೊ ಆ ನಾರ್ಮಲ್ ರೇಂಜಿಗಿಂತ ಏರ್ಪೇರ್ ಆದರೆ ಅದು ಜಾಸ್ತಿ ಆದರೆ ಹೈಪರ್ ಟೆನ್ಷನ್, ಕಡಿಮೆ ಆದರೆ ಹೈಪೋಟೆನ್ಷನ್ ಅಂತ. ಯಾವಾಗ ಅದು ನೀವು ನಾರ್ಮಲ್ ಅಂತ ಹೇಳಿದ್ರೆ ಅದು ಜಾಸ್ತಿ ಆಗಿದೆ ಅಥವಾ ಅದು ಜಾಸ್ತಿ ಕಡಿಮೆ ಆಗಿದೆ ಅನ್ನೋದನ್ನು ಯಾವ ಆಧಾರದ ಮೇಲೆ ನೀವು ಇದು ಮಾಡ್ತೀರಿ? ಈಗ ಒಂದು ಸ್ಟ್ಯಾಂಡರ್ಡ್ ವ್ಯಾಲ್ಯೂ ಇದೆ 120/80 ಅಂತ. ಸಿಸ್ಟಾಲಿಕ್ 120/80 mmHg ಅಂದರೆ ಮಿಲಿಮೀಟರ್ ಆಫ್ ಮರ್ಕ್ಯೂರಿಯಲ್ಲಿ ನಾವು ಮೆಷರ್ ಮಾಡ್ತೇವೆ ಅದನ್ನು. 120 ಅಂದರೆ ಸಿಸ್ಟಾಲಿಕ್ ಪ್ರೆಷರ್, ಅದು ಕೆಳಗಿದ್ದು 80 ಯಾವುದು ಹೇಳ್ತೇವೆ ಅದು ಡಯಾಸ್ಟಾಲಿಕ್ ಪ್ರೆಷರ್. ಸೊ ಹಾರ್ಟ್ ಯಾವಾಗ ಪಂಪ್ ಆಗ್ತದೆ ಆವಾಗ ರಕ್ತ ರಿಲೀಸ್ ಆಗ್ತದೆ ಅಲ್ಲಿಂದ. ಸೊ ಅದು ರಕ್ತನಾಳಗಳ ಮೇಲೆ ಹಾಕುವಂತಹ ಪ್ರೆಷರ್ ಇದೆ, ಅದು ಸಿಸ್ಟಾಲಿಕ್, ಅದು ಫಸ್ಟ್ ರೀಡಿಂಗ್. ಈಗ ಎಲ್ಲರಿಗೂ ಗೊತ್ತಿರ್ಬೋದು, ಯಾಕಂದ್ರೆ ಎಲ್ಲರ ಮನೆಯಲ್ಲಿ ಕೂಡ ಒಂದು BP ಮೆಷಿನ್ ಇದೆ, ಅದರಲ್ಲಿ 2 ರೀಡಿಂಗ್ ಬರ್ತದೆ. BP ಅಥವಾ ಏನು ಅಧಿಕ ರಕ್ತದ ಒತ್ತಡ ಅನ್ನುವಂಥದ್ದು ಒಂದು ಸರ್ವೇ ಸಾಮಾನ್ಯವಾಗಿರುವಂಥ ಒಂದು ಕಾಯಿಲೆಯ ಸ್ವರೂಪದಲ್ಲಿ ಕಾಣಿಸ್ತಾ ಉಂಟು. ಎಸ್ ಡಾಕ್ಟರ್, ಈಗ ಯಾವ ಟೈಮಲ್ಲಿ ಒಬ್ಬ ವ್ಯಕ್ತಿ ಅದನ್ನು ತಪಾಸಣೆ ಅಥವಾ ಪರೀಕ್ಷೆ ಮಾಡಿಕೊಳ್ಳಬೇಕು? ಸಾಮಾನ್ಯವಾಗಿ ಏನಂದ್ರೆ BP ಇರುವ ಯಾವುದೇ ವ್ಯಕ್ತಿಗೆ ಇದು ಲಕ್ಷಣಗಳು ಕಾಣಿಸಿಕೊಳ್ಳುವುದಿಲ್ಲ. ಕಾಣಿಸದೇ ಬರುವಂತ ಒಂದು ರೋಗ, ಅದಕ್ಕೆ ಸೈಲೆಂಟ್ ಕಿಲ್ಲರ್ ಅಂತ ಹೇಳ್ತೇವೆ. ಆಲ್ಮೋಸ್ಟ್ 1.5 ಬಿಲಿಯನ್ ಪೀಪಲ್ ವರ್ಲ್ಡ್ ವೈಡ್ ಆಕ್ಚುಲಿ ಇದರ ಮೇಲೆ ಅಧ್ಯಯನ ಹೇಳ್ತದೆ. ಪ್ಲಸ್ ನಮ್ಮ ಭಾರತದಲ್ಲಿ ಆಲ್ಮೋಸ್ಟ್ 14% ಜನರು ಇದರಿಂದ ಬಳಲ್ತಿದ್ದಾರೆ. ದೇಶದ 14% ಜನ ಈ ಒಂದು ಅಧಿಕ ರಕ್ತದೊತ್ತಡ ಕಾಯಿಲೆಯಿಂದ ಬಳಲ್ತಿದ್ದಾರೆ. ಸೊ ಇದೇನಾಗ್ತದೆ ಅಂದ್ರೆ ನಮ್ಗೆ ಯಾರಿಗೂ ಇದು ಗೊತ್ತಿಲ್ಲ, ಅರಿವೇ ಇರುವುದಿಲ್ಲ. 2 ಟೈಪ್ಸ್ ಇದೆ ಆಕ್ಚುಲಿ. ಒಂದು ಎಸೆನ್ಷಿಯಲ್ ಹೈಪರ್ ಟೆನ್ಷನ್, ಇನ್ನೊಂದು ಸೆಕೆಂಡರಿ ಹೈಪರ್ ಟೆನ್ಷನ್ ಅಂತ. ಆ ಪ್ರೈಮರಿ ಹೈಪರ್ ಟೆನ್ಷನ್ ಎಸೆನ್ಷಿಯಲ್ ಯಾವ್ದು ಹೇಳ್ತೇವೆ ಅದು 90%, ಆಲ್ಮೋಸ್ಟ್ 90 to 95% ಜನರಲ್ಲಿ ಇರೋದು ಎಸೆನ್ಷಿಯಲ್ ಹೈಪರ್ ಟೆನ್ಷನ್. ಅದಕ್ಕೆ ಯಾವುದೇ ಕಾರಣಗಳಿಲ್ಲ. ಆದ್ರೆ ಆ ಬಾಕಿ 5% ಇದೆಲ್ಲ ಅದು ಸೆಕೆಂಡರಿ ಹೈಪರ್ ಟೆನ್ಷನ್, ಅದಕ್ಕೆ ಕಾರಣಗಳಿದೆ. ಕಿಡ್ನಿ ಎಸೆನ್ಷಿಯಲ್ ಹೈಪರ್ಟೆನ್ಷನ್ ಅಂತ ಹೇಳಿದ್ರೆ ಏನದು ಸ್ಪೆಸಿಫಿಕ್ ಆಗಿ? ಎಸೆನ್ಷಿಯಲ್ ಅಂದ್ರೆ ಅದರಲ್ಲಿ ನಿಮ್ಗೆ ಏನು ಕಾರಣಗಳು, ಬರೀ ನಿಮ್ಮ ಸಿಂಪ್ಟಮ್ ಏನಂದ್ರೆ BP ಹೆಚ್ಚಾಗಿದೆ. ಸೊ ಅದು ನಿಮ್ಗೆ ಯಾವುದಾದ್ರೂ ನೀವು ಬೇರೆ ಕಂಡೀಷನ್ಗೆ ಹೋದಾಗ ನಿಮ್ಮ ಡಾಕ್ಟರ್ ನಿಮ್ಮನ್ನು ತಪಾಸಣೆ ಮಾಡಿದಾಗ ನಿಮ್ಮ BP ಹೈ ಇದೆ ಅಂತ ನಿಮ್ಗೆ ಯಾವಾಗ ಗೊತ್ತಾಗೋದು. ಸೊ ಅದನ್ನು ಡಯಾಗ್ನೋಸ್ ಮಾಡುವಾಗ ಜಸ್ಟ್ ಒಂದು ವಿಸಿಟ್ ಅಲ್ಲಿ ನಿಮ್ಗೆ BP ಇದೆ ಅಂತ ಯಾವ ಡಾಕ್ಟರ್ ಕೂಡ ಹೇಳೋದಿಲ್ಲ. ಸೊ ಅದಕ್ಕೆ ಒಂದು ಸಿಸ್ಟಮ್ಯಾಟಿಕ್ ಇದೆ, ಫಾಲೋ ಅಪ್ ಮಾಡ್ತಾರೆ. ಯೂಶುವಲಿ ಪೇಷಂಟ್ ಡಾಕ್ಟರ್ ಹತ್ರ ಬರುವಾಗ ಸ್ವಲ್ಪ ಆಂಗ್ಸೈಟಿ ಅಲ್ಲಿ ಇರ್ತಾರೆ. ಸೊ ಆ ಟೈಮಲ್ಲಿ ಕೂಡ BP ಶೂಟ್ ಅಪ್ ಆಗುವ ಚಾನ್ಸಸ್ ಇರ್ತದೆ. ಸೊ ಅದನ್ನು BP ಅಂತ ನಾವು ಡಯಾಗ್ನೋಸ್ ಮಾಡೋದಿಲ್ಲ, ಆತಂಕದಿಂದ. ಸೊ ಅದು ವೈಟ್ ಕೋಟ್ ಹೈಪರ್ ಟೆನ್ಷನ್, ಡಾಕ್ಟರ್ ಹತ್ರ ಬರುವಾಗ ಆಗುವಂತಹ ಆತಂಕದಿಂದ ಆಗುವಂತಹ ಹೈಪರ್ ಟೆನ್ಷನ್. ಸೊ ಅದನ್ನು ಡಯಾಗ್ನೋಸ್ ಮಾಡಲಿಕ್ಕೆ ಡಾಕ್ಟರ್ ಎವ್ರಿ ವೀಕ್ ಫಾಲೋ ಅಪ್ಗೆ ಬರ್ಲಿಕ್ಕೆ ಹೇಳ್ತಾರೆ. ಸೊ ಅದೇ ಕನ್ಸಿಸ್ಟೆಂಟ್ ಆಗಿ ಅವ್ರದ್ದು BP 130-90 ವರೆಗೆ ನಾರ್ಮಲ್ ಅಂತ ತಗೊಳ್ತೇವೆ ನಾವು. 130 ತನಕ ನಾರ್ಮಲ್ ಅಂತ 120-80 ಸ್ಟ್ಯಾಂಡರ್ಡ್. ಆದ್ರೂ ಈಗ ಏನಾಗಿದೆ ಅಂದ್ರೆ ಮುಂಚೆ ಎಲ್ಲ ಒಂದು 50 ಇಯರ್ಸ್ ಆದ್ಮೇಲೆ ಹೈಪರ್ ಟೆನ್ಷನ್ ಬರ್ತಾ ಇತ್ತು. ಈಗ ನೀವು 30-35 ಆದ್ಮೇಲೆ ಕಾಮನ್ ಆಗಿಬಿಟ್ಟಿದೆ. ಕಾರಣ ಅಂದ್ರೆ ಈಗಿನ ಲೈಫ್ ಸ್ಟೈಲ್ ಮತ್ತೆ ಈಗಿನ ಆಹಾರ ಅಭ್ಯಾಸಗಳು, ಇದರಿಂದಾಗಿ ಜಾಸ್ತಿಯಾಗಿ ಕಾಣಿಸ್ತಾ ಇದೆ. ಅಂದ್ರೆ ನೀವು ಹೇಳುವಂತದ್ದು ಇವತ್ತಿನ ಜೀವನ ಶೈಲಿಯೇ ಈ ರೀತಿ ಒಂದು ಅಧಿಕ ರಕ್ತದೊತ್ತಡಕ್ಕೆ ಕಾರಣ. ಜೀವನ ಶೈಲಿ ಏನು ಜೀವನ ಶೈಲಿ ಅಂತ ಹೇಳಿದ್ರೆ ಒತ್ತಡದ ಕೆಲಸವಾ ಅಥವಾ ಏನು? ಒಂದು ಒತ್ತಡದ ಕೆಲಸ, ಸ್ಟ್ರೆಸ್, ತುಂಬಾ ಸ್ಟ್ರೆಸ್ ಈಗ ಎಲ್ಲ ವರ್ಕ್ ಲೋಡ್ ಇಂದಾಗಿ, ಪ್ಲಸ್
ಆಹಾರ ಶೈಲಿ ಎಲ್ಲ ಜಂಕ್ ಫುಡ್ಸ್ ಮತ್ತೆ ಪ್ರೊಸೆಸ್ಡ್ ಫುಡ್ಸ್, ಎಲ್ಲರೂ ಪಿಜ್ಜಾ ಬರ್ಗರ್ ಎಲ್ಲ ಇದನ್ನೇ ತಿಂತಾರೆ. ಸೊ ಅದು ಕೂಡ ಮತ್ತೆ ಸೆಡೆಂಟ್ರಿ ಲೈಫ್ ಸ್ಟೈಲ್, ವರ್ಕ್ಔಟ್ಸ್ ಇಲ್ಲ, ಎಕ್ಸಸೈಸ್ ಇಲ್ಲ, ವಾಕಿಂಗ್ ಇಲ್ಲ, ವ್ಯಾಯಾಮ ಇಲ್ಲ. ಸೊ ಇದರಿಂದಾಗಿ ಜಾಸ್ತಿಯಾಗಿ ಕಾಣಿಸ್ತದೆ. ಸೊ ಸಾಮಾನ್ಯವಾಗಿ ಯಾವ ವಯಸ್ಸಿನಲ್ಲಿ, ಯಾವ ವಯೋಮಾನದಲ್ಲಿ ಅಥವಾ ಯಾರಿಗೆ ಬರಬಹುದು ಅಂತ? ಯೂಶಲಿ ಅದು 40 ಆದಮೇಲೆ, 40 ವರ್ಷ ಆದಮೇಲೆ ಬೆಟರ್ ನೀವು ಅದನ್ನು ಎವ್ರಿ 6 ಮಂತ್ಸಿಗೊಮ್ಮೆ ತಮ್ಮ BP-ಯನ್ನು ಚೆಕ್ಅಪ್ ಮಾಡ್ಕೊಳ್ಳಿ. ಯಾಕಂದ್ರೆ ಅದು ಸೈಲೆಂಟ್ ಕಿಲ್ಲರ್. ನಿಮಗೆ ಅದು ಹೈ ಅಂದರೆ ಮ್ಯಾಲಿಗ್ನೆಂಟ್ ಹೈಪರ್ಟೆನ್ಷನ್ ಹೇಳ್ತೇವೆ. ಆಕ್ಸಿಲರೇಟೆಡ್ ಆದಾಗ ಮಾತ್ರ ಗೊತ್ತಾಗೋದು. ಯಾಕೆಂದರೆ ಆವಾಗ ಸಿಂಪ್ಟಮ್ಸ್ ಕಾಣಿಸ್ತದೆ. ಸ್ವಲ್ಪ ತಲೆನೋವು ಇರ್ಬೋದು, ಅಥವಾ ಗಿಡಿನೆಸ್ ಬರೋದು, ವಾಕರಿಕೆ ಬಂದಂಗೆ ಆಗೋದು. ಸೊ ಅಂಥ ಸಂದರ್ಭದಲ್ಲಿ ಪೇಷಂಟ್ ಹೋಗ್ತಾರೆ. ಆವಾಗ ಅದು ತುಂಬ ಶೂಟಪ್ ಆಗಿರ್ತದೆ. ಸೊ ಅದು ಅಂಥ ಸಂದರ್ಭದಲ್ಲಿ ಸ್ಟ್ರೋಕ್ ಆಗುವ ಚಾನ್ಸ್ ಇದೆ, ಪಾರ್ಶ್ವವಾಯು ಅಥವಾ ಹಾರ್ಟ್ ಅಟ್ಯಾಕ್, ಹೃದಯ ಸಂಬಂಧಿತ, ಕಿಡ್ನಿ ಸಂಬಂಧಿತ ಎಲ್ಲ ಆಗುವ ಚಾನ್ಸಸ್ ಇದೆ. ಅದಕ್ಕೆ ನೀವು ಹೈಪರ್ ಟೆನ್ಷನನ್ನು ರೆಗ್ಯುಲೇಟ್ ಮಾಡಿ ಇಟ್ಕೊಳ್ಳೋದು ಅತಿ ಅಗತ್ಯ. ಇದು ಆ ಸ್ಟೇಜಿಗೆ ಹೋಗದಾಗೆ ಇನಿಷಿಯಲ್ ಅಲ್ಲೇ ಅದನ್ನು ಡಯಾಗ್ನೋಸ್ ಮಾಡಿ ಅದಕ್ಕೆ ಸೂಕ್ತ ಪರಿಹಾರ ಕಂಡುಕೊಳ್ಳೋದು ಅತಿ ಉತ್ತಮ. ಈಗ ನೀವು ಹೇಳಿದ್ರೆ, ಈಗ ಸಣ್ಣ ಪ್ರಾಯದ ಮಕ್ಕಳಿಗೆ ಏನಾದರೂ ಬರುವಂತ ಸಾಧ್ಯತೆಗಳು ಇಲ್ಲ. ಸಣ್ಣ ಮಕ್ಕಳಿಗೆ ಬರುವಂತಿಲ್ಲ. ಆದರೆ ತಂದೆ ತಾಯಿಯಂದರಿಗೆ BP ಇದ್ರೆ ಅವರ ಮಕ್ಕಳಲ್ಲಿ ಅದು ಬರುವುದು ಲೈಕ್ more % ಆಫ್ ಚಾನ್ಸ್, ಹೈ ರಿಸ್ಕ್ ಗ್ರೂಪ್ಸ್. ಆದ್ರೂ ಕೂಡ ಅವರೊಂದು ಟೀನೇಜ್ ಎಲ್ಲ ದಾಟಿದ ನಂತರವೇ ಬರಬಹುದು, ನಂತರನೇ ಬರೋದು. ಆದರೆ ಅವ್ರು ಏನು ಮಾಡಬೇಕಂದ್ರೆ ಅವರ ಡಯಟ್ ಅನ್ನು ಮೇಂಟೈನ್ ಮಾಡಬೇಕು, ಅವರ ವೆಯ್ಟ್ ಒಬೆಸಿಟಿಗೆ ಹೋಗೋದಾಗಿ ನೋಡ್ಕೋಬೇಕು. ಸೊ ಅವ್ರು ಹೈ ರಿಸ್ಕ್ ಗ್ರೂಪಲ್ಲಿ ಇದ್ದಾರೆ, ಅವ್ರು ತಮ್ಮನ್ನು ಬರದಾಗಿ ಅವರು ಪ್ರಿವೆಂಟ್ ಮಾಡ್ಕೊಳ್ಬಹುದು. ಹಾಗೆ ಸೊ ಪ್ರಿವೆಂಟ್ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇದೆ. ಆದರೆ ಜೆನೆಟಿಕ್ ಆಗಿ ಬರುವಾಗ ಹೇಳಲಿಕ್ಕೆ ಆಗೋದಿಲ್ಲ. ಬಟ್ ಇಟ್ಸ್ ಎವ್ರಿ ಒನ್ಸ್ ರೆಸ್ಪಾನ್ಸಿಬಿಲಿಟಿ. ಅವರು ತಮ್ಮ ಆರೋಗ್ಯವನ್ನು ಪ್ರಿವೆಂಟ್ ಮಾಡಿಕೊಳ್ಳಬಹುದು ಅಂತ ಹೇಳಿದ್ರೆ, ಈಗ ನೀವು ಆಯುರ್ವೇದಿಕ್ ಹಿನ್ನೆಲೆಯಲ್ಲಿ ಯಾವ ನೆಲೆಯಲ್ಲಿ ಅದನ್ನು ಪ್ರಿವೆಂಟ್ ಮಾಡಲಿಕ್ಕೆ ಸಾಧ್ಯತೆಗಳು ಅಂತ? ಫಸ್ಟ್ ಆಗಿ ನಿಮ್ಮ ಆಹಾರದಲ್ಲಿ ಚೇಂಜಸ್ ತರಬೇಕು. ಹೆಲ್ದಿ ಫುಡ್ ಯಾವುದು, ನೀವು ವೆಜಿಟೇಬಲ್ಸ್, ಫ್ರೂಟ್ಸ್, ಮತ್ತೆ ಈ ಪಿಜ್ಜಾ ಬರ್ಗರ್ ಅಂತ ಫಾಸ್ಟ್ ಫುಡ್ಸ್ ಅನ್ನು ಅವಾಯ್ಡ್ ಮಾಡೋದು, ಜಂಕ್ ಫುಡ್ಸ್ ಅನ್ನು ಅವಾಯ್ಡ್ ಮಾಡೋದು, ಪ್ರೊಸೆಸ್ಡ್ ಫುಡ್ಸ್ ಅನ್ನು ಅವಾಯ್ಡ್ ಮಾಡೋದು. ಮತ್ತೆ ತಿನ್ನುವ ಆಹಾರದಲ್ಲಿ ಅದನ್ನು ಡೀಟೇಲ್ ಆಗಿ ಒಂದು ಮಾತಾಡುವ, ಯಾಕಂದ್ರೆ ತುಂಬಾ ಅತ್ಯಗತ್ಯ. ನಾವು ಒಂದು ಸಣ್ಣ ಬ್ರೇಕ್ ತಗೊಳ್ಳುವ ಡಾಕ್ಟರ್. ಆಗಿದ್ರೆ ಒಂದು ವೀಕ್ಷಕರಿಗೆ ನಾವು ಸಣ್ಣ ಬ್ರೇಕ್ ತಗೊಳ್ತೀವಿ. ಬ್ರೇಕ್ ನಂತರ ಡಾಕ್ಟರ್ ಈಗ ಏನೋ ಮಾತಾಡ್ತಾ ಇದ್ದಾರೆ, ನಾವು ಅಧಿಕ ರಕ್ತದ ಒತ್ತಡವನ್ನು ನಿಯಂತ್ರಣ ಮಾಡೋ ಸಲುವಾಗಿ ಏನೆಲ್ಲ ಮಾಡಬೇಕು ಈ ವಿಚಾರವು, ಮತ್ತು ಒಟ್ಟಾಗಿ ನಾವು ಈ ಒಂದು ಅಧಿಕ ರಕ್ತದ ಒತ್ತಡಕ್ಕೆ ಕಂಡುಕೊಳ್ಳಬಹುದಾದ ಪರಿಹಾರ, ಅದು ಕೂಡ ಆಯುರ್ವೇದ ಶಾಸ್ತ್ರ ಮತ್ತು ಆಯುರ್ವೇದಿಕ್ ಚಿಕಿತ್ಸೆ ಅಥವಾ ಆಯುರ್ವೇದಿಕ್ ವೈದ್ಯಕೀಯ ಪದ್ಧತಿ ಏನಿದೆ ಅದರಲ್ಲಿ ಯಾವ ರೀತಿಯ ಚಿಕಿತ್ಸೆ ಇದೆ ಅನ್ನೋದನ್ನು ನಾವು ಮಾತಾಡುವ. ಒಂದು ಸಣ್ಣ ಬ್ರೇಕ್. ಆರೋಗ್ಯ ಮಂಥನ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಡಾಕ್ಟರ್ ಅರ್ಷಿಯಾ ಅಲಿ ಅವರು ಈ ಸಂದರ್ಭದಲ್ಲಿ ಮಾತಾಡ್ತಿದ್ದಾರೆ. ಕರ್ನಾಟಕ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜಿನ ಡಿಪಾರ್ಟ್ಮೆಂಟ್ ಆಫ್ ಪಂಚಕರ್ಮ ವಿಭಾಗದಲ್ಲಿ ವೈದ್ಯರಾಗಿರುವಂಥವರು. ಇವತ್ತು ಅಧಿಕ ರಕ್ತದ ಒತ್ತಡ, BP ಅಂತ ನಾವೇನು ಹೇಳ್ತಾ ಇದ್ದೇವೆ, ಅದಕ್ಕೆ ಯಾವ ರೀತಿಯ ಪರಿಹಾರ, ಯಾವ ರೀತಿ ನಿಯಂತ್ರಣ ಮಾಡಿಕೊಳ್ಬೋದು ಅನ್ನೋ ಬಗ್ಗೆ ಮಾತಾಡ್ತಾ ಇದ್ದಾರೆ. ಡಾಕ್ಟರ್, ನೀವು ಮಾತನಾಡೋ ಸಂದರ್ಭದಲ್ಲಿ ಕೂಡ ಅವಾಗ ಹೇಳಿದರೆ, ನಾವು ಜೀವನ ಶೈಲಿ, ಜೀವನ ಪದ್ಧತಿ ಮತ್ತು ನಮ್ಮ ಆಹಾರ ಪದ್ಧತಿಯ ಬದಲಾವಣೆಯಿಂದ ಒಂದು ವೇಳೆ ತಂದೆ ತಾಯಿಗೆ ಇದ್ದರೂ ಕೂಡ ಇನ್ ಫ್ಯೂಚರಲ್ಲಿ ಮಕ್ಕಳಿಗೆ ಬರೋದಾಗಿ ನೋಡಿಕೊಳ್ಳಿಕ್ಕೆ ಆಗುತ್ತೆ ಅಂತ. ಒಂದು ವ್ಯಾಯಾಮವನ್ನು ನೀವು ಹೇಳಿರುವಂಥದ್ದು, ಮತ್ತೆ ಅಂದರೆ ಬಾರದ ಹಾಗೆ ತಡೆದುಕೊಳ್ಳಿಕ್ಕೆ ಪ್ರಯತ್ನ ಪಡಬೇಕು. ಯಾಕಂದರೆ ಅವರು ಬರಲಿಕ್ಕೆ ಕಾರಣ ಸೆಡೆಂಟ್ರಿ ಲೈಫ್ ಸ್ಟೈಲ್ ಇರುತ್ತೆ. ಸೊ ಅವರು ಅದನ್ನು ಬೊಜ್ಜುತನ, ಒಬೆಸಿಟಿಯನ್ನು ಕಂಟ್ರೋಲ್ ಮಾಡುವಂಥದ್ದು, ಅವರ ರೆಗ್ಯುಲರ್ ಎಕ್ಸಸೈಸನ್ನೆಲ್ಲ ರೆಗ್ಯುಲರ್ ಮಾಡಿ, ಸ್ಮೋಕಿಂಗ್, ಡ್ರಿಂಕಿಂಗ್ ಹ್ಯಾಬಿಟ್ಸ್ ಇದ್ದರೆ ಅದನ್ನು ಬಿಡುವಂಥದ್ದು. ಸೊ ಇಂಥದ್ದಲ್ಲಿ ಮಾಡಿದರೆ ಬರುವ ಚಾನ್ಸಸ್ಸನ್ನು 50% ಹಾಗೆ ಕಮ್ಮಿ ಮಾಡ್ಬೋದು. ಈಗ ನೀವು ಆಗಲೇ ಮಾತನಾಡುವಾಗ 2 ವಿಧದ ಏನು ಅಧಿಕ ರಕ್ತದೊತ್ತಡ ಬಗ್ಗೆ ಮಾತಾಡಿದ್ದೀರಿ, ಎಸೆನ್ಷಿಯಲ್ ಮತ್ತು ಸೆಕೆಂಡರಿ. ಯಾವ ರೀತಿ ಇದನ್ನು ನಾವು ಮ್ಯಾನೇಜ್ ಮಾಡಬೇಕು, ಏನೇನು? ಎಸೆನ್ಷಿಯಲ್ ಹೈಪರ್ ಟೆನ್ಷನ್ ನಾನು ಹೇಳಿದಾಗೆ ಆಲ್ಮೋಸ್ಟ್ 90 to 95% ಜನರಲ್ಲಿ ಇರೋದು ಎಸೆನ್ಷಿಯಲ್ ಹೈಪರ್ ಟೆನ್ಷನ್. ಬಾಕಿದು 5% ಏನಿದೆ ಸೆಕೆಂಡರಿ. ಅದೇನು ಡಿಫ್ರೆನ್ಸ್ ಅಂದರೆ, ಎಸೆನ್ಷಿಯಲ್ ಹೈಪರ್ ಟೆನ್ಷನ್ಗೆ ಏನು ಕಾರಣಗಳಿಲ್ಲ, ಸುಮ್ಮನೆ BP ಮಾತ್ರ ಹೈ ಆಗಿರ್ತದೆ. ಅದು ಕ್ರಮೇಣವಾಗಿ ಹೋದಾಗ ಮತ್ತೆ ಕಾಂಪ್ಲಿಕೇಶನ್ಸ್ ಕಾಣಿಸಿಕೊಳ್ಳುವಂಥದ್ದು, ಹಾರ್ಟ್ ಅಥವಾ ಕಿಡ್ನಿ ಮೇಲೆ ಅಥವಾ ಬ್ರೈನಲ್ಲಿ ಸ್ಟ್ರೋಕ್ ಆಗುವಂಥದ್ದು ಅಂಥದ್ದು. ಆದರೆ ಸೆಕೆಂಡರಿ ಹೈಪರ್ ಟೆನ್ಷನ್ ಅಂದರೆ ಯಾವುದೇ ಕಾರಣಗಳಿಂದಾಗಿ ಹೈಪರ್ ಟೆನ್ಷನ್ ಬರುವಂಥದ್ದು, ರಕ್ತದೊತ್ತಡ ಆಗುವಂಥದ್ದು. ಕಿಡ್ನಿಯ ಕಾರಣದಿಂದಾಗಿ BP ಹೆಚ್ಚಾಗ್ಬೋದು, ಅಥವಾ ಹೃದಯ ಸಂಬಂಧಿತ ಕಾರಣಗಳಿಂದಾಗಿ BP ಹೆಚ್ಚಾಗ್ಬೋದು, ಅಥವಾ ಕೆಲವರು ಓರಲ್ ಕಾಂಟ್ರಾಸೆಪ್ಟಿವ್ಸ್ ತಗೊಳ್ತಾರೆ, ಗರ್ಭ ನಿರೋಧಕ ಮಾತ್ರೆಗಳು ಅಂತ. ಆ ಸಂದರ್ಭದಲ್ಲಿ ಅವರಿಗೆ ರಕ್ತದ ಒತ್ತಡ ಜಾಸ್ತಿ ಆಗ್ಬೋದು. ಈವನ್ ಗರ್ಭಿಣಿಯರಲ್ಲಿ ಕೆಲವು ಕಂಡೀಷನ್ಸ್ಗಳಲ್ಲಿ ಅವರ ರಕ್ತದ ಒತ್ತಡ ಜಾಸ್ತಿ ಇರ್ತದೆ. ಸೊ ಅಂಥ ಕಂಡೀಷನ್ಸಲ್ಲಿ ಫಸ್ಟ್ ಆ ಪ್ರೈಮರಿ ಕಾಸನ್ನು ಟ್ರೀಟ್ ಮಾಡ್ತಾರೆ ಡಾಕ್ಟರ್ಸ್. ಅದರ ನಂತರ ಅದು ಟ್ರೀಟ್ ಆದಾಗೆ ಪ್ರೆಗ್ನೆನ್ಸಿಯಲ್ಲಿ ಬರುವಂಥದ್ದು, ಪ್ರೆಗ್ನೆನ್ಸಿ ಡೆಲಿವರಿ ಆದಮೇಲೆ ನಾರ್ಮಲಿಗೆ
ಬರ್ತದೆ ಯೂಶುವಲಿ. ಕಾಂಟ್ರಾಸೆಪ್ಟಿವ್ಸ್ ತಗೊಳ್ಳುವವರಿಗೆ ಅದು ಸ್ಟಾಪ್ ಮಾಡಿದ್ಮೇಲೆ ಅದು ನಾರ್ಮಲ್ ಇದೆ. ಹಾಗೆ ಕಿಡ್ನಿ ಅಥವಾ ಯಾವುದಾದ್ರೂ ಬೇರೆ ಸಮಸ್ಯೆ ಇದ್ದವರಿಗೆ ಅದಕ್ಕೆ ಸೂಕ್ತ ಪರಿಹಾರ ಕಂಡುಕೊಂಡಲ್ಲಿ ಹೈಪರ್ ಟೆನ್ಷನ್ ಕೂಡ ನಾರ್ಮಲ್ ಆಗಿ ಬರ್ತದೆ. ಅದು ಎಸೆನ್ಷಿಯಲ್ ಹೈಪರ್ ಟೆನ್ಷನ್ಗೆ ಆಗಲ್ಲ. ಅದಕ್ಕೆ ಸೂಕ್ತ ಆಹಾರ ಶೈಲಿ, ಜೀವನ ಶೈಲಿ ಎಲ್ಲ ಸರಿಯಾಗಿ ಮಾಡಿಕೊಂಡು ಸೂಕ್ತ ಔಷಧಿಗಳನ್ನು ತಗೊಳ್ಳೋದು. ಈಗ ಪತ್ತೆ ಹಚ್ಚುವ ವಿಚಾರಕ್ಕೆ ಬಂದಾಗ, ಒಂದು ವೇಳೆ ಪತ್ತೆ ಹಚ್ಚದೇ ಇದ್ದರೆ ಒಬ್ಬರು ಇದ್ದರ ಹತ್ರ ಹೋಗೋದೇ ಇರುವುದಿಲ್ಲ ಅಂತ ಸಂದರ್ಭದಲ್ಲಿ ಏನಾಗಬಹುದು? ಅದು ಪತ್ತೆ ಹಚ್ಚಲಿಲ್ಲ ಅಂದ್ರೆ ಅದೇ ನಾನು ಹೇಳಿದೆ, ಅದು ಹೈ ಹೋಗಿಬಿಡ್ತದೆ. ಕನ್ಸಿಸ್ಟೆಂಟ್ ಆಗಿ ಅದು ರಕ್ತನಾಳಗಳ ಮೇಲೆ ರಕ್ತದ ಪ್ರೆಷರ್ ಏರಿಕೆ ಆಗಿ ಅದು ಕನ್ಸಿಸ್ಟೆಂಟ್ ಅದು ಕಾಂಪ್ಲಿಕೇಶನ್ಸ್ಗೆ ಲೀಡ್ ಆಗ್ತದೆ. ಅಥವಾ ಕಿಡ್ನಿ ಡ್ಯಾಮೇಜ್ ಆಗ್ಬೋದು, ಹಾರ್ಟಿಗೆ ಲೋಡ್ ಜಾಸ್ತಿ ಆಗಿ ಲೆಫ್ಟ್ ವೆಂಟ್ರಿಕ್ಯುಲರ್ ಫೇಲ್ಯೂರ್ ಆಗ್ಬೋದು, ಕಂಜೆಸ್ಟಿವ್ ಕಾರ್ಡಿಯಾಕ್ ಫೇಲ್ಯೂರ್ ಆಗ್ಬೋದು, ಅಥವಾ ತಲೆಯಲ್ಲಿ ಬ್ರೈನಲ್ಲಿ ಸ್ಟ್ರೋಕ್ ಆಗಿ ಪಾರ್ಶ್ವವಾಯು ಆಗುವ ಚಾನ್ಸ್ ಇರ್ತದೆ. ಸೊ ಇಂಥ ಕಂಡೀಷನ್ಸ್ ಅಲ್ಲಿ ನಾವು ಅದನ್ನು ಪ್ರಿವೆಂಟ್ ಮಾಡಬೇಕು. ಇದನ್ನು ಆಗದ ಹಾಗೆ ಪ್ರಿವೆಂಟ್ ಮಾಡಲಿಕ್ಕೆ ರಕ್ತದ ಒತ್ತಡವನ್ನು ಕಂಟ್ರೋಲ್ ಮಾಡಿಕೊಳ್ಳುವುದು ಚೆಕ್ ಮಾಡಬೇಕು. ಎವ್ರಿ 6 months ಅದನ್ನು ಒಂದು ಚೆಕ್ ಮಾಡೋ ವಿಧಾನ ಅಂತ ಹೇಳಿದ್ರೆ ವೈದ್ಯರ ಹತ್ರ ಬಂದೇ ಆಗಬೇಕು. ಮನೆಯಲ್ಲಿ ನಿಮ್ಮ ಇದರಲ್ಲಿ ಕೂಡ ಮಾಡ್ಕೊಳ್ಬಹುದು. ಆದ್ರೆ ನೀವು ಮಾಡ್ಕೊಳ್ಳುವಾಗ ನೀವು ಹೈ ಬಂದ ಕೂಡಲೇ ಅದನ್ನು ನೀವು ಡಯಾಗ್ನೋಸ್ ಮಾಡುವಂಗಿಲ್ಲ ಅದು ಹೈಪರ್ ಟೆನ್ಷನ್ ಅಂತ. ಸೊ ಅದನ್ನು ಒಂದು ಸಿಸ್ಟಮ್ಯಾಟಿಕ್ ಇದರಲ್ಲಿ ಫಾಲೋ ಅಪ್ ಮಾಡಿ ವೈದ್ಯರು ಅದನ್ನು ಡಯಾಗ್ನೋಸ್ ಮಾಡ್ತಾರೆ. ಈಗ ಒಂದು ವೇಳೆ ನಾರ್ಮಲ್ ಇದ್ದವರಿಗೆ ಅದು ಸಡನ್ ಆಗಿ ಏರಿಕೆ ಆಗುವಂತ ಚಾನ್ಸಸ್ ಇದೆ. ನಾರ್ಮಲ್ ಪೇಷಂಟ್, ಈವನ್ ಹೈಪರ್ ಟೆನ್ಸಿವ್ ಪೇಷಂಟೇ ಇರಲಿ ಮಾತ್ರೆ ತಗೊಳ್ಳುವಂಥವ್ರು, ಅವರು ನಾರ್ಮಲ್ ಇದ್ದಾರೆ. ಆದರೆ ಡಾಕ್ಟರ್ ಹತ್ರ ಬರುವಾಗ ಆತಂಕದಿಂದ ಅದರಿಂದಾಗಿ ಚೆಕ್ ಮಾಡುವಾಗ ಜಾಸ್ತಿ ಇರ್ತದೆ BP. ಸೊ ಅದಕ್ಕೆ ವೈಟ್ ಕೋಟ್ ಹೈಪರ್ ಟೆನ್ಷನ್ ಅಂತ ಅವಾಗ ನಾನು ಹೇಳಿದ್ದೆ. ಸೊ ಅದು ಅಂತ ಕಂಡೀಷನ್ಸ್ ಅಲ್ಲಿ ಜಾಸ್ತಿ ಆಗಿರ್ತದೆ. ಹಾಗೆ ಈಗ ಅದನ್ನೀಗ ನಿಯಂತ್ರಿಸುವ ವಿಚಾರದಲ್ಲಿ ನೀವು ಹೇಳಿದ್ರಿ, ಏನು ನಾವು ನಮ್ಮ ಫುಡ್ ಹ್ಯಾಬಿಟ್ಸ್, ಜೀವನ ಶೈಲಿ, ವ್ಯಾಯಾಮ ಇತ್ಯಾದಿಗಳನ್ನೆಲ್ಲ ನಾವು ಬದಲಾವಣೆ ಮಾಡಿಕೊಳ್ಬೇಕಂತ. ಈಗ ನಾವು ಆಯುರ್ವೇದ ಶಾಸ್ತ್ರ ಅಥವಾ ಆಯುರ್ವೇದಿಕ್ ಚಿಕಿತ್ಸಾ ಪದ್ಧತಿ ಹಿನ್ನೆಲೆಯಲ್ಲಿ ನೋಡೋದಿದ್ರೆ ಅದಕ್ಕೆ ಯಾವ ರೀತಿ ನಾವು ಪರಿಹಾರ ಕಂಡುಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ? ಈಗ BP ಬಂದಾಗ ಸೊ ನಮ್ದು ಮೇನ್ ಇಂಟೆನ್ಷನ್ ಏನಂದ್ರೆ ಔಷಧಿ ಇಲ್ಲದೆ ಎಷ್ಟು ಅದನ್ನು ದುಡ್ಬೋದು. ಸೊ ಅದನ್ನು ಒಂದು ಆರೋಗ್ಯ ಶೈಲಿಯ ಮೇಲೆ, ಆರೋಗ್ಯ ನಿಮ್ಮ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ಸ್ ಮೇಲೆ, ಔಷಧಿಯ ಸೇವನೆ ಇಲ್ಲದೆ ಎಷ್ಟು ದುಡ್ಬೋದು, ಮುಂದೆ ಕೊಂಡೋಗ್ಬೋದು ಅಂತ ಹೇಳೋದು ಆಯುರ್ವೇದದಲ್ಲಿ ನಾವು ಪ್ರಯತ್ನಿಸ್ತೇವೆ. ಸೊ ಈಗ ಪ್ರೀ ಹೈಪರ್ ಟೆನ್ಷನ್, ಈಗ ಯಾರಾದ್ರೂ ಒಂದು 140-90 ವರೆಗೆ ಪರವಾಗಿಲ್ಲ ಅಂತ ಹೇಳಿದ್ರೆ ನಾನು 90, ಯಾಕೆಂದ್ರೆ ಅದಕ್ಕಿಂತ ಮುಂಚಿದ್ದು ಪ್ರೀ ಹೈಪರ್ ಟೆನ್ಷನ್ ಸ್ಟೇಜ್ ಅಲ್ಲಿ ಇರ್ತಾರೆ. 120 ಆದ್ಮೇಲೆ 140 ವರೆಗೆ ಪ್ರೀ ಹೈಪರ್ ಟೆನ್ಷನ್ ಯಾರಿಗಾದ್ರೂ ಇದ್ರೆ. ಸೊ ನೀವೇನ್ ಮಾಡ್ಕೊಳ್ಬೇಕು, ನಿಮ್ಮ ಮೆಡಿಸಿನ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ವೈದ್ಯರು ನಿಮಗೆ ಸಲಹೆ ನೀಡ್ತಾರೆ. ನಿಮ್ಮ ಆರೋಗ್ಯ ಶೈಲಿಯನ್ನು ಬದಲಾಯಿಸ್ಕೊಳ್ಳಿ. ಬದಲಾಯಿಸ್ಕೊಳ್ಬೇಕು ನಿಮ್ಮ ಫುಡ್ ಅಲ್ಲಿ. ಈಗ ಡಯಟ್ ಅಂತ ಹೇಳುವಾಗ ಒಂದು ಸ್ಟ್ಯಾಂಡರ್ಡ್ ಅಪ್ರೋಚ್ ಇದೆ, ಡಯಟ್ರಿ ಅಪ್ರೋಚ್ ಟು ಸ್ಟಾಪ್ ಹೈಪರ್ ಟೆನ್ಷನ್ ಅಂತ ಒಂದು US ಅಲ್ಲಿ ಇದಾಗಿದೆ, ಡ್ಯಾಶ್ ಡಯಟ್ ಅಂತ. ಸೊ ಅದರಲ್ಲಿ ಏನಂದ್ರೆ ನಿಮ್ಮ ಫುಡ್ ಡಯಟ್ ಅನ್ನು, ನಿಮ್ಮ ಫುಡ್ ಅನ್ನು ನೀವು ಹೇಗೆ ಮ್ಯಾನೇಜ್ ಮಾಡ್ಕೊಳ್ತೀರಿ, ಇದು ಸ್ಟ್ಯಾಂಡರ್ಡ್ ಬರೀ ಆಯುರ್ವೇದದಲ್ಲೆಲ್ಲ ಎಲ್ಲದರಲ್ಲಿ ಹೇಳುವಂಥದ್ದು. ಯೂನಿವರ್ಸಲ್ ಆಕ್ಸೆಪ್ಟೆಡ್, ಯೂನಿವರ್ಸಲಿ ಆಕ್ಸೆಪ್ಟೆಡ್. ಅಲ್ಲಿ ನೀವು ಫ್ರೂಟ್ಸ್ ಅಂತ ತಗೊಳ್ಳಿ, ವೆಜಿಟೇಬಲ್ಸ್ ಅಂತ ತಗೊಳ್ಳಿ, ಇದು ನಿಮ್ಮ ರೆಡ್ ಮೀಟ್ ಅನ್ನು ಅವಾಯ್ಡ್ ಮಾಡಿ ಲೀನ್ ಮೀಟ್ ತಗೊಳ್ಳಿ. ಎಂತ ಯಾಕಂದ್ರೆ ಫ್ಯಾಟ್ ಇರುತ್ತಿಲ್ಲ ಲೀನ್ ಮೀಟ್ಸ್ ಅಲ್ಲಿ. ಫ್ಯಾಟ್ ಇಂದಾಗಿ ಕೊಲೆಸ್ಟ್ರಾಲ್ ಆಗಿ ಅದರಿಂದಾಗಿ ರಕ್ತನಾಳಗಳ ಒಳಗಡೆ ಇದಾಗಿ ಬೇರೆ ಬೇರೆ ರೀತಿಯಲ್ಲಿ ಕನೆಕ್ಟ್ ಆಗುತ್ತೆ. ಸೊ ಇದನ್ನೆಲ್ಲ ಸ್ಟಾಪ್ ಮಾಡಿ ನಿಮ್ಮ ಜೀವನ ಶೈಲಿಯಲ್ಲಿ ಬದಲಾವಣೆ ತರಬೇಕು. ಸ್ಮೋಕಿಂಗ್ ಇದ್ದವರು ಸ್ಮೋಕಿಂಗ್ ಸ್ಟಾಪ್ ಮಾಡಿ. ಸ್ಮೋಕಿಂಗ್ ಇಂದಾಗಿ ಕೂಡ ರಕ್ತನಾಳಗಳ ಮೇಲೆ ಎಫೆಕ್ಟ್ ಆಗ್ತದೆ. ಅದರಿಂದಾಗಿನೇ ಅಲ್ವಾ ಇದು ಪ್ರೆಷರ್ ಇಂದಾಗಿನೇ ಹೈಪರ್ ಟೆನ್ಷನ್ ಆಗೋದು. ಸೊ ಅದನ್ನೆಲ್ಲ ಕಂಟ್ರೋಲ್ ಮಾಡ್ಕೊಳ್ಳಿಕ್ಕೆ ಕುಡಿಯುವುದು ಅಭ್ಯಾಸ ಇದ್ರೆ ಸ್ಮೋಕ್ ಮಾಡಬಾರದು, ಮದ್ಯಪಾನ ಮಾಡಬಾರದು ಅಂತ ನೀವು ಇಲ್ಲಿ ವಿಶೇಷವಾಗಿ ಮನವಿ ಮಾಡ್ತೀರಿ. ಸ್ಮೋಕ್ ಮಾಡಿದ್ರೆ ಯಾಕೆ ಅದು ಸಮಸ್ಯೆ ಕಾಡುತ್ತೆ? ಯಾಕಂದ್ರೆ ಸ್ಮೋಕ್ ಮಾಡಿದವರಿಗೆ ರಕ್ತನಾಳಗಳ ಇಲಾಸ್ಟಿಸಿಟಿ ಹೋಗ್ತದೆ. ಸೊ ಅಂತ ಕಂಡೀಷನ್ಸ್ ಅಲ್ಲಿ ಅದರಿಂದಾಗಿ ಎಂತ ಮದ್ಯಪಾನ ಮಾಡಿದ್ರೆ ಕೂಡ ಅದೇ ಕಾರಣವಾ? ಮದ್ಯಪಾನ ಅದೆಲ್ಲ ಸ್ಟಡೀಸ್ ಇಂದ ಇದಾಗಿದೆ. ಸೊ ಇಂಥವರಿಗೆ ಜಾಸ್ತಿ ದೇ ಆರ್ ಮೋರ್ ಸಸೆಪ್ಟಿಬಲ್ ಅಂತ. ಈಗ ಆಯುರ್ವೇದ ಶಾಸ್ತ್ರದಲ್ಲಿ ಈಗ ಔಷಧಿ ಇಲ್ಲದೆ ಒಂದು ವಿಧಾನ ಈಗ ನೀವು ಹೇಳಿದಿರಿ. ಒಟ್ಟು ಒಂದು ನಮ್ಮ ಆಹಾರ ಪದ್ಧತಿ ಅಥವಾ ಸರಳವಾದ ಸೂತ್ರಗಳು. ಈಗ ಒಬ್ಬನಿಗೆ ಔಷಧಿಯೇ ಕೊಟ್ಟು ಪರಿಹಾರ ಮಾಡ್ಬೇಕಂತ ಹೇಳಿದ್ರೆ ಆಯುರ್ವೇದ ಏನು ಹೇಳ್ತದೆ? ಆಯುರ್ವೇದದಲ್ಲಿ ಪಂಚಕರ್ಮ ಥೆರಪೀಸ್ ಇದೆ, ಪಂಚಕರ್ಮ ಚಿಕಿತ್ಸಾ ವಿಧಾನಗಳು. ಅದರಲ್ಲಿ ಶಿರೋಧಾರ ಮಾಡ್ತೇವೆ ನಾವು. ಶಿರೋಧಾರ ಅಂದ್ರೆ ಒಂದು ಕಷಾಯ ಅಥವಾ ವೈದ್ಯರ ಸಣ್ಣ ಬ್ರೇಕ್ ತಗೊಳ್ಳ. ಬ್ರೇಕ್ ನಂತರ ನಾನು ಈ ವಿಚಾರವನ್ನು, ಈ ಒಂದು ಮಾತುಕತೆಯನ್ನು ಮುಂದುವರಿಸ್ತೇನೆ. ಆಯುರ್ವೇದ ವೈದ್ಯಕೀಯ ಪದ್ಧತಿಯಲ್ಲಿ
ಅಧಿಕ ರಕ್ತದೊತ್ತಡಕ್ಕೆ ಯಾವ ರೀತಿಯ ಚಿಕಿತ್ಸೆ ಇದೆ ಅನ್ನೋದನ್ನು ಡಾಕ್ಟರ್ ಈಗ ಮಾತಾಡಲಿಕ್ಕೆ ಇದ್ದಾರೆ. ಈ ನಡುವೆ ನಾವು ಒಂದು ಸಣ್ಣ ಬ್ರೇಕ್ ತಗೊಳ್ತಾ ಇದ್ದೇವೆ. ಆರೋಗ್ಯ ಮಂಥನ ಕಾರ್ಯಕ್ರಮವನ್ನು ಮತ್ತೆ ಮುಂದುವರಿಸ್ತಾ ಇದ್ದೇವೆ. ಈ ದಿವಸ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಡಾಕ್ಟರ್ ಅರ್ಷಿಯಾ ಅಲಿ ಅವರು ಈ ರಕ್ತದ ಒತ್ತಡ, ಅಧಿಕ ರಕ್ತದ ಒತ್ತಡಕ್ಕೆ ಆಯುರ್ವೇದಿಕ್ ಚಿಕಿತ್ಸೆ ಅಥವಾ ಯಾವ ರೀತಿಯಲ್ಲಿ ಆಯುರ್ವೇದಿಕ್ ಶಾಸ್ತ್ರದಲ್ಲಿ ಅದಕ್ಕೆ ಪರಿಹಾರ ಕಂಡುಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನು ಮಾತಾಡ್ತಾ ಇದ್ದಾರೆ. ಎಸ್ ಡಾಕ್ಟ್ರೇ, ನೀವು ಆರಂಭಿಸಿದ್ರಿ ಒಂದು ಆಯುರ್ವೇದಿಕ್ ವೈದ್ಯಕೀಯ ಪದ್ಧತಿಯಲ್ಲಿ ಯಾವ ಚಿಕಿತ್ಸೆ ಅಂತ ನಾನು ಕೇಳಿದೆ ನಿಮ್ಮ ಹತ್ರ. ಆಯುರ್ವೇದದಲ್ಲಿ ಅಧಿಕ ರಕ್ತದ ಒತ್ತಡ ಇರುವವರಿಗೆ ಶಿರೋಧಾರ ಅದೊಂದು ಪಂಚಕರ್ಮ ಟ್ರೀಟ್ಮೆಂಟ್ ಅದು. ಸೊ ಅದು ಶಿರೋಧಾರ ಅಂದ್ರೆ ಒಂದು ತಲೆಗೆ ಕಂಟಿನ್ಯೂಸ್ ಆಗಿ ಒಂದು ದಾರದಲ್ಲಿ ಇದರ ಅದು ಕಷಾಯ ಇರ್ಬೋದು ಅಥವಾ ತಕ್ರದಿಂದ ಮಾಡಿದಂತಹ ಒಂದು ಇದಿರ್ಬೋದು, ಸೊ ಸ್ವಲ್ಪ ವಾರ್ಮ್ ಆಗಿ ಎಣ್ಣೆಗಳು ಇರ್ಬೋದು, ಇದನ್ನು ಒಂದು ಯೂನಿಫಾರ್ಮ್ ಮೋಷನ್ ಅಲ್ಲಿ ಅದನ್ನೊಂದು ಸ್ಲೋ ಇದರಲ್ಲಿ ಮಾಡ್ತೇವೆ. ಸೊ ಅದರಿಂದಾಗಿ ತಾತ್ಕಾಲಿಕವಾಗಿ ಕಮ್ಮಿ ಆಗ್ತದೆ. ಆದ್ರೆ ಅದರ ನಂತರ ಔಷಧಿಗಳನ್ನು ಹಾಕುವಂಥದ್ದು. ಸೊ ಆಯುರ್ವೇದದಲ್ಲಿ ಬೇರೆನೂ ಇದೆ, ಶಿರೋ ಪಿಚ್ಚು ಅಂತ ಹೇಳ್ತೇವೆ. ಈ ಕಾಟನ್ ಅನ್ನು ಸ್ವಲ್ಪ ವಾತಾಹಾರ ತೈಲದಲ್ಲಿ ವೆಟ್ ಮಾಡಿ ಅದನ್ನು ಈ ಭಾಗಕ್ಕೆ ಇಡ್ತೇವೆ. ಸೊ ಅದರಿಂದಾಗಿ ಕೂಡ ತಾತ್ಕಾಲಿಕವಾಗಿ ಶಮನ ಆಗ್ತದೆ. ಆದ್ರೆ ಅದನ್ನು ತಾತ್ಕಾಲಿಕವಾಗಿ ಶಮನ ಆದ್ರೆ ಸಾಕಾಗುದಿಲ್ಲ. ಸೊ ಅದನ್ನು ಲಾಂಗ್ ಟರ್ಮ್ ಆಗಿ ಶಾಶ್ವತವಾಗಿ ಕಡಿಮೆ ಮಾಡಬೇಕು ಅಂತ ನಿರೀಕ್ಷೆ ಇರುತ್ತದೆ. ಸೊ ಕೆಲವು ಔಷಧಿಗಳಿವೆ. ಇದು ಬ್ರಾಹ್ಮಿ, ಇದು ಶಂಖಪುಷ್ಪಿ, ಜಟಮಾಂಸಿ, ಅಶ್ವಗಂಧ, ಶಿಲಾಜತ್ತು, ಇವುಗಳೆಲ್ಲ ಕಾಂಬಿನೇಷನ್ಗಳಲ್ಲಿ ಇವಾಗ ನಾವು ಮಾತ್ರೆಗಳನ್ನು ಮಾಡಿ ಕೊಡ್ಬೋದು ಅಥವಾ ಚೂರ್ಣ ಫಾರ್ಮ್ ಅಲ್ಲಿ ಕೊಡ್ಬೋದು. ಸೊ ಅದನ್ನು ರೆಗ್ಯುಲರ್ ಆಗಿ ಪೇಷಂಟ್ ಅಲಾಂಗ್ ವಿತ್ ಅವರ ಆಹಾರ ಪದ್ಧತಿ ಮತ್ತೆ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಅನ್ನು ಒಳಗೊಂಡು. ಈಗ ನೀವು ಹೇಳಿದ ಇಷ್ಟು ಅಂಶಗಳನ್ನು ಅವರೇ ಜೋಡಿಸಿಕೊಂಡು ಅವರೇ ಮಾಡಿಕೊಳ್ಬಹುದು? ಇಲ್ಲ, ಅದನ್ನು ಮಾಡುವಂಗಿಲ್ಲ. ಸೊ ಅದೇ ಎಲ್ಲಾ ಪೇಷಂಟ್ಗಳಲ್ಲಿ ಟ್ರೀಟ್ಮೆಂಟ್ ಇದು ಬೇರೆ ಬೇರೆ ಇರ್ತದೆ. ಸೊ ಅವರ ಕಾರಣಗಳನ್ನು ನೋಡಿಕೊಂಡು ಅವರಿಗೆ ಹೌದು ಬಾಡಿ ಪ್ರಕೃತಿ ಅವರ ಎಲ್ಲ ಇದು ನೋಡಿಕೊಂಡು ಅದರ ಮೇಲೆ ಮತ್ತೆ ಡಾಕ್ಟರ್ಸ್ ಡಿಸೈಡ್ ಮಾಡ್ತಾರೆ ಯಾವ ಅವರಿಗೆ ಔಷಧಿ ಸೂಟ್ ಆಗ್ತದೆ. ಸಾಮಾನ್ಯವಾಗಿ ಎಷ್ಟು ಟೈಮ್ ಬೇಕಾಗುತ್ತೆ ಈ ರೀತಿ ಒಂದು ಟ್ರೀಟ್ಮೆಂಟ್ಗೆ? ಒಂದು ತಕ್ಕ ಮಟ್ಟಿಗೆ ಅವನಿಗೆ ಒಂದು ಉಪಶಮನ ಆಗಬೇಕು ಅಂತ ಇದ್ದಾರೆ ಒಂದು ಚೇಂಜಸ್ ಒಂದು 10-15 ಡೇಸ್ ಅಲ್ಲಿ ಕಾಣಿಸ್ತದೆ. ತುಂಬಾ ಹೈ ಇದ್ರಲ್ಲ, ಒಂದು ಸ್ಟೇಜ್ 2 ವರೆಗೆ 160 110 ಎಲ್ಲ ಇರುವವರಿಗೆ ತುಂಬಾ ಹೈ, ತುಂಬಾ ವರ್ಷದಿಂದ ಆಲ್ರೆಡಿ ಬೇರೆ ಅಲೋಪತಿಕ್ ಮೆಡಿಸಿನ್ಸ್ ತಗೊಳ್ತಾ ಇದ್ದಾರೆ. ಸೊ ಅಂತ ತುಂಬಾ ವರ್ಷದಿಂದ ಇರುವವರಿಗೆ ಸ್ವಲ್ಪ ಕಷ್ಟ ಆಗ್ತದೆ ಮ್ಯಾನೇಜ್ ಮಾಡಲಿಕ್ಕೆ. ಆದರೆ ಒಂದು ಸ್ಟೇಜ್ 2 ಇರುವವರಿಗೆ ಒಂದು ಹಂತದವರೆಗೆ ಅವರನ್ನು ಮ್ಯಾನೇಜ್ ಮಾಡ್ಬೋದು. ಮಾತ್ರ ಅವರು ಅವರ ಆಹಾರ ಶೈಲಿ, ಅವರ ಜೀವನ ಶೈಲಿಯನ್ನು ಕೂಡ ಶೈಲಿಯನ್ನೇ ನೀವು ಮತ್ತೆ ರಿಪೀಟ್ ಮಾಡಿದ್ರೆ ಏನಾದರೂ ಸ್ಪೆಸಿಫಿಕ್ ಆಗಿ ಆಹಾರ ಶೈಲಿಯಲ್ಲಿ ನೀವು ಏನಾದರೂ ಹೇಳುವಂತ? ನಾನು ಹೇಳಿದಾಗೆ ಡ್ಯಾಶ್ ಡಯಟ್ ಒಂದು ಡಯಟ್ರಿ ಅಪ್ರೋಚ್ ಟು ಸ್ಟಾಪ್ ಹೈಪರ್ ಟೆನ್ಷನ್. ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ನೀವು ತಗೊಳ್ಳುವಂತಹ ಫುಡ್ ಅಲ್ಲಿ ಇದು ಕಂಪ್ಲೀಟ್ ಫುಡ್ ಆಗಿರ್ಬೇಕು. ಪ್ಲಸ್ ನಿಮ್ಮ ಎಕ್ಸೆಸಿವ್ ಫ್ಯಾಟ್ಸ್ ಅನ್ನು ಅವಾಯ್ಡ್ ಮಾಡ್ಬೇಕು. ಫ್ಯಾಟ್ಸ್ ಎಲ್ಲೆಲ್ಲಿ ಬರುತ್ತೆ, ಎಲ್ಲ ಫ್ಯಾಟ್ಸ್ ಅನ್ನು, ಅಧಿಕ ಶುಗರ್ ಇರುವಂತಹ, ಸಕ್ಕರೆ ಇರುವಂತಹ ಪಾನೀಯಗಳನ್ನು ತ್ಯಜಿಸಬೇಕು. ಮತ್ತೆ ಹೈ ಪೊಟ್ಯಾಷಿಯಂ, ಯಾಕಂದ್ರೆ ಪೊಟ್ಯಾಷಿಯಂ ಈಗ ಸಾಮಾನ್ಯವಾಗಿ ಚಹಾ ಕಾಫಿ ಕುಡಿಯುವಂತದ್ದು ಎಲ್ಲರದೊಂದು. ಚಹಾ ಕಾಫಿ ಕುಡಿದೆ, ಕಾಫಿಯಲ್ಲಿ ಕೆಫಿನ್ ಇದೆ. ಸೊ ಈವನ್ ನೋಡಿ BP ಚೆಕ್ ಮಾಡುವಾಗ ನಾರ್ಮಲ್ ಇದ್ದವರಿಗೂ ಕೂಡ ಕಾಫಿ ಕುಡಿದ ಮೇಲೆ ನೀವು ಇಮಿಡಿಯೇಟ್ಲಿ ಚೆಕ್ ಮಾಡಿದ್ರೆ BP ಹೈ ಆಗಿರ್ತದೆ. ಊಟ ಮಾಡಿದ ಕೂಡಲೇ ಚೆಕ್ ಮಾಡಿದ್ರೆ ಹೈ ಆಗಿರ್ತದೆ. ಸ್ಮೋಕಿಂಗ್ ಮಾಡಿದ ಕೂಡಲೇ ಮಾಡಿದ್ರೆ ಹೈ, ಮದ್ಯಪಾನ ಮಾಡಿದವರಿಗೆ ಕೂಡ ಇಮಿಡಿಯೇಟ್ಲಿ ಹೈ ಆಗಿರ್ತದೆ. ಸೊ ಒಂದು ಕೆಲವು ಕಂಡೀಷನ್ಸ್ ಇದೆ. ನಿದ್ದೆ ಮಾಡುವಾಗ ಸ್ವಲ್ಪ ಲೋ ಆಗಿರ್ತದೆ BP. ಸೊ ಅದಕ್ಕೆ ನಾರ್ಮಲ್ ಆಕ್ಟಿವಿಟೀಸ್ ಅಲ್ಲಿ ಈವನ್ ಎಕ್ಸೆಸಿವ್ ಎಕ್ಸಸೈಸ್ ಮಾಡಿ ಬಂದವರು, ವಾಕಿಂಗ್ ಮಾಡಿ ಬಂದ ಇಮಿಡಿಯೇಟ್ಲಿ ತಕ್ಷಣ ಮಾಡಿ, ಅದಕ್ಕೆ ಆತಂಕದ ಸ್ಥಿತಿಯಲ್ಲಿ ಯಾವಾಗಲೂ BP-ಯನ್ನು ಚೆಕ್ ಮಾಡ್ಲಿಕ್ಕಿಲ್ಲ. ಸ್ಟ್ರೆಸ್ ರಿಲೀವ್ ಆದಾಗ BP-ಯನ್ನು ಚೆಕ್ ಮಾಡಬೇಕು. ಅಂದ್ರೆ ಒಟ್ಟು ಒಂದು ಗಡಿಬಿಡಿಯ ವಾತಾವರಣದಲ್ಲಿ ಚೆಕ್ ಮಾಡಿದ್ರೆ ಫುಡ್ ಅಲ್ಲಿ ಕೂಡ ಈಗ ಪೊಟ್ಯಾಷಿಯಂ ರಿಚ್ ಫುಡ್ಸ್ ತಗೊಳ್ಬೇಕು. ಈಗ ಆಪಲ್ ಇರ್ಲಿ, ಸ್ಟ್ರಾಬೆರಿ ಇರ್ಲಿ, ಬನಾನಾ ಇರ್ಲಿ, ಇವನ್ ವೈಟಮಿನ್ C ಇರುವಂತಹ ಫುಡ್ಸ್ ಅನ್ನು ಕೂಡ, ಅಂತ ಫುಡ್ಸ್ ಅನ್ನು ಎಲ್ಲ ನಿಮ್ಮ ಆಹಾರದಲ್ಲಿ ಯೂಸ್ ಮಾಡಬೇಕು. ಸೊ ಇದೆಲ್ಲ ತುಂಬಾ ಇದು. ಮತ್ತೆ ಉಪ್ಪನ್ನು ಅವಾಯ್ಡ್ ಮಾಡ್ಬೇಕು. ಯಾಕಂದ್ರೆ ಟೋಟಲ್ ಅವಾಯ್ಡ್ ಮಾಡ್ಬೇಕಂತ ಹೇಳುದಿಲ್ಲ, ಯಾಕಂದ್ರೆ ನಮ್ಮಲ್ಲಿ ಒಂದು ಪದ್ಧತಿ ಉಂಟು, ಪ್ರತಿ ಆಹಾರ ಆದ ತಕ್ಷಣ ಅದರದ್ದು ಉಪ್ಪು ನೋಡೋದು, ರುಚಿ ನೋಡ್ಲಿಕ್ಕೆ. ಮತ್ತೆ ಈವನ್ ಸೋಡಾ ಪೌಡರ್ ಹಾಕುವಂತದ್ದು, ಈ ಬೇಕಿಂಗ್ ಸೋಡಾ ಹಾಕ್ತೇವೆ ನೋಡಿ, ಸೋಡಿಯಂ ಬೈಕಾರ್ಬೊನೇಟ್, ಅದರಿಂದಾಗಿ ಕೂಡ ಅದು ಆಗುತ್ತೆ. ಇದನ್ನೆಲ್ಲ ಅವಾಯ್ಡ್ ಮಾಡ್ಬೇಕು. ಯಾಕೆ ತುಂಬಾ ಅವಾಯ್ಡ್ ಮಾಡ್ಬೇಕಂತ ನೀವು ಹೇಳುವಂತದ್ದು? ಉಪ್ಪು ಯಾಕಂದ್ರೆ ಉಪ್ಪು ಸೋಡಿಯಂ ಕ್ಲೋರೈಡ್, ನಮ್ಮ ಟೇಬಲ್ ಸಾಲ್ಟ್ ಏನ್ ಹೇಳ್ತೇವೆ ಅದು ಸೋಡಿಯಂ ಕ್ಲೋರೈಡ್.
ಅದು ನಮ್ಮ ದೇಹದ ಒಳಗೆ ಹೋದಾಗ ಅದು ವಾಟರ್ ರಿಟೆನ್ಷನ್ ಮಾಡ್ತದೆ. ಸೊ ಯಾವಾಗ ವಾಟರ್ ರಿಟೆನ್ಷನ್ ಆಗ್ತದೆ ಆವಾಗ ಬ್ಲಡ್ ವಾಲ್ಯೂಮ್ ಜಾಸ್ತಿ ಆಗ್ತದೆ ಬಾಡಿಯಲ್ಲಿ. ಬ್ಲಡ್ ವಾಲ್ಯೂಮ್ ಜಾಸ್ತಿ ಆದ ಕೂಡಲೇ BP ಹೈ ಆಗ್ತದೆ. ಸೊ ಅದರಿಂದಾಗಿ ಅದನ್ನು ಅವಾಯ್ಡ್ ಮಾಡಲಿಕ್ಕೆ ನೋಡಿ, ಈಗ ಡೈಲಿ ಒಂದು ರೆಕಮೆಂಡೆಡ್ ಡೋಸೇಜ್ ಇದೆ 3 to 5 ಗ್ರಾಮ್ಸ್ ಆಗಿ ಸಕ್ಕರೆ ಇದು ಉಪ್ಪನ್ನು ತಗೊಳ್ಬೋದು. 5 ಗ್ರಾಮ್ಸ್ ಅಂದ್ರೆ ಒಂದು ಸ್ಪೂನ್, ಒಂದ್ ದಿನಕ್ಕೆ ಒಂದೇ ಸ್ಪೂನ್. ನಮ್ಮ ಬೆಳಿಗ್ಗೆ ತಿಂಡಿಯಿಂದ ಮಧ್ಯಾಹ್ನದ ಊಟ, ಸಂಜೆ ತಿಂಡಿ, ರಾತ್ರಿ ಊಟ ಆಗುವಾಗ ಇದರದ್ದು ಲಿಮಿಟ್ ಜಾಸ್ತಿ ಆಗ್ತದೆ. ಪ್ಲಸ್ ಸ್ನ್ಯಾಕ್ಸ್ ಒಟ್ಟಿಗೆ ಸಂಡಿಗೆ, ಹಪ್ಪಳ, ಟೊಮ್ಯಾಟೊ ಸಾಸ್ ಹಾಗೆ ಬೇರೆ ಎಲ್ಲ ತಗೊಂಡ್ರೆ ಉಪ್ಪಿನ ಅಂಶ ನಮ್ಮ ರೆಗ್ಯುಲರ್ ಡಯಟ್ ಅಲ್ಲಿ ಹಾಗಿದೆ. ಸೊ ಅದರಿಂದಾಗಿ ಕೂಡ ಫ್ಯೂಚರ್ ಅಲ್ಲಿ ಸಾಧ್ಯತೆ ಪ್ಲಸ್ ಇರುವವರಿಗೂ ಈವನ್ ಔಷಧಿ ಸೇವಿಸುವವರಿಗೂ ಜಾಸ್ತಿ ಆಗುವ ಚಾನ್ಸ್ ಇದೆ. ಈಗ ಡಾಕ್ಟರ್, ಈ ನಡುವೆ ಈಗ ಮಕ್ಕಳು ಇವತ್ತು ತಗೊಳ್ಳುವಂಥ ಜಂಕ್ ಫುಡ್ ಇರ್ಬೋದು ಅಥವಾ ಸಣ್ಣದು ಬಿಸ್ಕೆಟ್ಗಳು, ಸೊರಪದ್ದು ಅಥವಾ ಲೇಸ್, ಕುರುಕುರೆ ಇತ್ಯಾದಿಗಳೆಲ್ಲ ತುಂಬಾ ಉಪ್ಪಿನ ಅಂಶ ಇರುತ್ತೆ. ನೀವು ಏನು ಹೇಳಲಿಕ್ಕೆ ಬಯಸ್ತೀರಿ? ಅದೇ ನಾನು ಹೇಳ್ತಾ ಇದ್ದೀನಿ, ಇದೆಲ್ಲ ಜಂಕ್ ಫುಡ್ಸ್. ಇದು ಕ್ರಮೇಣ ಏನಾಗ್ತದೆ, ಅವರ ಮೇಲೆ ಒಬೆಸಿಟಿ ಬರುತ್ತೆ, ಬೊಜ್ಜುತನ. ಈವನ್ ಆ ಬೊಜ್ಜುತನದಿಂದಾಗಿ ಯಾವ ಏಜಿನಲ್ಲಿ ಅದು ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸಾಮಾನ್ಯವಾಗಿ? ನೋಡಿ, ಬೊಜ್ಜುತನ ನೀವು ಇವಾಗ ಕಾಮನ್ ಎಲ್ಲ ಮಕ್ಕಳನ್ನು ನೋಡಿದ್ರೆ ಈ ಜಂಕ್ ಫುಡ್ಸ್ ತಗೊಳ್ಳೋರು ಆಲ್ಮೋಸ್ಟ್ ಒಬೆಸಿಟಿ ಅಂತ ಹೇಳ್ಬೋದು. ಅದನ್ನು ಅವ್ರು ಕಂಟಿನ್ಯೂ ಮಾಡ್ತಾ ಹೋದಾಗ ಅದು ಫ್ಯೂಚರ್ ಅಲ್ಲಿ ಅವರಿಗೆ ಅಥಿರೋಸ್ಕ್ಲಿರೋಸಿಸ್ ಇರಲಿ, ಸೆಂಟ್ರಲ್, ಈಗ ನೋಡಿ ಎಲ್ಲರಿಗೂ ಸೆಂಟ್ರಲ್ ಒಬೆಸಿಟಿ ಅಂದ್ರೆ ಹೊಟ್ಟೆ ಭಾಗದಲ್ಲಿ ಬೊಜ್ಜುತನ, ಅಂತವರಿಗೆ ಜಾಸ್ತಿ ಚಾನ್ಸಸ್ ಆಕ್ಚುಲಿ ಈ ಹೈಪರ್ ಟೆನ್ಷನ್ ಆಗಲಿ, ಶುಗರ್ ಆಗಲಿ ಬರ್ಲಿಕ್ಕೆ ಚಾನ್ಸಸ್ ಎಲ್ಲ ಜಾಸ್ತಿ. ಇಂಥ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ಇದೆಲ್ಲ. ಸೊ ಅದನ್ನೆಲ್ಲ ನೀವು ಕಂಟ್ರೋಲ್ ಮಾಡಿಕೊಂಡು, ಇವನ್ ನಾನು ಸೋಡಿಯಂ ಬೈಕಾರ್ಬೋನೇಟ್ ಹೇಳಿದೆ, ಸೋಡಿಯಂ ಸೋಡಾದಲ್ಲಿ ನೀವು ಯಾಕೆ ಅವಾಯ್ಡ್ ಮಾಡ್ಬೇಕಂದ್ರೆ, ಸೋಡಾ ಕೂಡ ಸೋಡಿಯಂ ಬೈಕಾರ್ಬೋನೇಟ್. ಸೋಡಿಯಂ ಇದ್ದ ಕೂಡ ಹೌದು, ಸೋಡಾವನ್ನು ಅವಾಯ್ಡ್ ಮಾಡ್ಬೇಕು. ಯಾಕಂದ್ರೆ ಸೋಡಿಯಂ ಪುನಃ ನೀರಿನ ಅಂಶ ಜಾಸ್ತಿ ಹಿಡಿದು ರಿಟೆನ್ಷನ್ ಮಾಡ್ತದೆ, ಅದರಿಂದಾಗಿ BP ಜಾಸ್ತಿ ಆಗ್ತದೆ. ಪ್ಲಸ್ ಪೊಟ್ಯಾಷಿಯಂ ಅನ್ನು ಕಮ್ಮಿ ಮಾಡ್ತದೆ. ಪೊಟ್ಯಾಷಿಯಂ ತುಂಬಾ ಅಗತ್ಯ BP ಯನ್ನು ನಾರ್ಮಲ್ ಇಡ್ಲಿಕ್ಕೆ, ಪೊಟ್ಯಾಷಿಯಂ ಅಗತ್ಯ. ಸೊ ನಾವು ಪೊಟ್ಯಾಷಿಯಂ ಫುಡ್ಸ್ ಅಂತ ತಗೊಳ್ಬೇಕು, ಬನಾನಾ ಇರ್ಲಿ ಅಥವಾ ಯಾವುದೇ ನಮ್ಮ ಫುಡ್ ಅಲ್ಲಿ ಅದನ್ನು ಅಳವಡಿಸ್ಕೋಬೇಕು. ಮತ್ತೆ ಆಯುರ್ವೇದದಲ್ಲಿ ಸೈಂಧವ ಲವಣ ಅಂತ ಹೇಳ್ತೇವೆ. ಸೊ ನಮ್ಮ ಯಾವುದು ರಾಕ್ ಸಾಲ್ಟ್, ಇಂಡಿಯನ್ ರಾಕ್ ಸಾಲ್ಟ್, ಹೌದು, ಅದನ್ನು ನೀವು ನಿಮ್ಮ ಅಡುಗೆಯಲ್ಲಿ ನಿಮ್ಮ ಟೇಬಲ್ ಸಾಲ್ಟ್ ಅನ್ನು ರಿಪ್ಲೇಸ್ ಮಾಡಿ ಇದನ್ನು ಯೂಸ್ ಮಾಡಿದ್ರೆ, ಸಾಮಾನ್ಯವಾಗಿ ಎಲ್ಲ ಅಂಗಡಿಗಳಲ್ಲಿ ಎಲ್ಲ ಆಯುರ್ವೇದದ ಎಲ್ಲ ಡಿಶಸ್ ಅಲ್ಲಿ ಅಡುಗೆಗಳಲ್ಲೆಲ್ಲ ಮೆನ್ಷನ್ ಮಾಡಿರುವಂತ, ಈವನ್ ಮೆಡಿಸಿನ್ ಅಲ್ಲಿ ಕೂಡ ಅದನ್ನು ಹಾಕ್ತೇವೆ. ಯಾಕಂದ್ರೆ ಅದರಲ್ಲಿ ಸೋಡಿಯಂ ಪೇಟೆಯಲ್ಲಿ ಜನರಲ್ ಸಿಗುತ್ತೆ. ಸೈಂಧವ ಲವಣ, ಇಂಡಿಯನ್ ರಾಕ್ ಸಾಲ್ಟ್ ಅಂತ ಸಿಗುತ್ತೆ. ಅದರಲ್ಲಿ ಏನಂದ್ರೆ ಅದರಲ್ಲಿ ಕೂಡ ಸೋಡಿಯಂ ಇದೆ, ಅದರ ಒಟ್ಟಿಗೆ ಪೊಟ್ಯಾಷಿಯಂ ಇದೆ, ಮ್ಯಾಂಗನೀಸ್ ಇದೆ, ಕೊಬಾಲ್ಟ್ ಇದೆ, ಬೇರೆ ನ್ಯೂಟ್ರಿಯೆಂಟ್ಸ್ ಕೂಡ ಇದೆ. ಸೊ ಅದಕ್ಕೋಸ್ಕರ ಅದನ್ನು ಅಳವಡಿಸುವುದು ಉತ್ತಮ. ಬಟ್ ಅದನ್ನು ಸಪ್ಲಿಮೆಂಟ್ ಆಗಿ ಅಲ್ಲ, ಅದರ ಬದಲಿಗೆ ಪರ್ಯಾಯವಾಗಿ ತಗೊಳ್ಳೋದು ಬೆಟರ್. ಅದೇ ಡಾಕ್ಟರ್, ಪರ್ಟಿಕ್ಯುಲರ್ಲಿ ಯಾಕಂದ್ರೆ ಆಹಾರದಲ್ಲಿ ಏನಾದರೂ ಒಂದು ವಸ್ತುವನ್ನು ಬಳಸಲೇಬೇಕಂತ ನೀವು ಹೇಳುವಂಥದ್ದು ಏನಾದರೂ? ಹೌದು, ನಾನು ಉಪ್ಪನ್ನು ಹೇಗೂ ನೀವು ಅವಾಯ್ಡ್ ಮಾಡ್ಲಿಕ್ಕೆ ಹೇಳಿದ್ದೇನೆ. ಸೊ ಈ ಕೋಕಮ್, ಪುನಾರ್ ಪುಳಿ ಅಂತ ಏನು ಹೇಳ್ತೇವೆ, ಎಲ್ಲ ಸಿಗುವಂತ ಅದರದ್ದು ಸ್ಕಿನ್, ಡ್ರೈಡ್ ಸ್ಕಿನ್ ಸಿಗುತ್ತೆ, ಸಿಪ್ಪೆಯನ್ನು. ಆ ಸಿಪ್ಪೆಯಲ್ಲಿ ತುಂಬಾ ಬೆನಿಫಿಷಿಯಲ್. ಅದು ಹಳೆ ಕಾಲದಲ್ಲೆಲ್ಲ ಹಳ್ಳಿಗಳಲ್ಲಿ ಅದು ಸಮ್ಮರ್ ರಿಫ್ರೆಶಿಂಗ್ ಡ್ರಿಂಕ್. ಅದನ್ನು ನೀವು ನೈಟ್ ನೆನೆಸಿಟ್ಟು ಬೆಳಿಗ್ಗೆ ಅದನ್ನು ಸ್ವಲ್ಪ ಅದರದ್ದು ಜ್ಯೂಸ್ ತೆಗೆದು ಅದನ್ನು ಕುಡಿದ್ರೆ, ಸಕ್ಕರೆಯನ್ನು ಹಾಕಬಾರ್ದು, ಹಾಗೆಲ್ಲ ಮೈಲ್ಡ್ ಆಗಿ ಅದನ್ನು ಕುಡಿದು ನಿಮ್ಮ ಡೈಲಿ ರುಟೀನ್ ಆಗಿ ಪ್ರಾಕ್ಟೀಸ್ ಮಾಡಿದ್ರೆ ತುಂಬಾ ಒಳ್ಳೇದು. ಬರೀ ಹೈಪರ್ ಟೆನ್ಷನ್ಗೆಲ್ಲ, ಈವನ್ ಇದು ಅಥಿರೋಸ್ಕ್ಲಿರೋಸಿಸ್ ಇರುವವರಿಗೆ, ಅಂತವರಿಗೆ ಲಿಪಿಡ್ ಜಾಸ್ತಿ ಇರುವವರಂತೆ ಅಂತವರಿಗೆಲ್ಲ ತುಂಬಾ ಒಳ್ಳೆದದು. ಅದನ್ನೊಂದು ಬಳಸಿಕೊಳ್ಳೋದು ಉತ್ತಮ. ಸಾಮಾನ್ಯವಾಗಿ ಎಲ್ಲರಿಗೂ ಕೂಡ ಕೈಗೆ ಸಿಗುವಂತ ಒಂದು ಸೊತ್ತು. ವೀಕ್ಷಕರೇ, ಅಧಿಕ ರಕ್ತದ ಒತ್ತಡಕ್ಕೆ ಈ ಒಂದು ಆಯುರ್ವೇದಿಕ್ ಚಿಕಿತ್ಸಾ ಪದ್ಧತಿಯಲ್ಲಿ ಯಾವ ರೀತಿಯ ಚಿಕಿತ್ಸೆಗಳು ಸಾಧ್ಯ ಅಥವಾ ಯಾವ ರೀತಿಯಲ್ಲಿ ಉಪಶಮನ ಮಾಡಿಕೊಳ್ಳಿಕ್ಕೆ ಸಾಧ್ಯ, ಮತ್ತು ಔಷಧಿ ಇಲ್ಲದೇ ನಮ್ಮ ಜೀವನ ಶೈಲಿಯನ್ನು ತಕ್ಕ ಮಟ್ಟಿಗೆ ಬದಲಾವಣೆ ಮಾಡಿಕೊಳ್ಳುವುದರಿಂದ, ನಮ್ಮ ಆಹಾರ ಪದ್ಧತಿ, ದಿನನಿತ್ಯದ ಆಹಾರ ಪದ್ಧತಿಯನ್ನು ಬದಲಾವಣೆ ಮಾಡಿಕೊಳ್ಳುವುದರಿಂದ ನಾವು ಯಾವ ರೀತಿಯಾಗಿ ನಮ್ಮ ರಕ್ತದ ಒತ್ತಡವನ್ನು ಒಂದು ಸುಸ್ಥಿರವಾಗಿ ಇಟ್ಕೊಳ್ಳಿಕ್ಕೆ ಸಾಧ್ಯ ಅನ್ನೋ ವಿಚಾರವಾಗಿ ಡಾಕ್ಟರ್ ಅರ್ಷಿಯಾ ಅಲಿ ಅವರು ತುಂಬ ಮನೋಜ್ಞವಾಗಿ ಮನಮುಟ್ಟುವ ರೀತಿಯಲ್ಲಿ ಇವತ್ತು ನಮ್ಮ ಜೊತೆಗೆ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡರು. ನಾನು ಅವರಿಗೆ ಸಮಸ್ತ ವೀಕ್ಷಕರ ಪರವಾಗಿ ಪ್ರೀತಿಯ ಧನ್ಯವಾದ ಸಮರ್ಪಣೆ ಮಾಡ್ತಾ ಇದ್ದೇನೆ ಡಾಕ್ಟರ್. ಈ ಒಂದು ಕಾರ್ಯಕ್ರಮ ನಾವು ಇಲ್ಲಿ ಸಮಾಪನ ಮಾಡ್ತಾ ಇದ್ದೇವೆ. ಇದು ಕರ್ನಾಟಕ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಅರ್ಪಿಸುವಂಥ ಆರೋಗ್ಯ ಮಂಥನ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾದಂಥ ಡಾಕ್ಟರ್ ಅರ್ಷಿಯಾ ಅಲಿ ಅವರಿಗೆ ಮತ್ತೊಮ್ಮೆ ನಾನು ಧನ್ಯವಾದ ಸಮರ್ಪಣೆ ಮಾಡಿ ಈ ಕಾರ್ಯಕ್ರಮವನ್ನು ಸಮಾಪನ ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು.